ವಾಗಿಯೂ ಈ ಅಯ್ಯಪ್ಪ ಮಂದಿರ ಬೆಳೆಯಬೇಕು. ಪ್ರತಿ ದೇಗುಲಗಳು ಹೀಗೆ ಬೆಳೆಯಬೇಕು. ಆಗ ಮಾತ್ರ ದೇಗುಲಗಳ ಉದ್ದೇಶ ಸಾರ್ಥಕ ಆಗ್ತದೆ. ದೇಗುಲಗಳು ಧರ್ಮಮುಖಿಯ ಜೊತೆಯಲ್ಲಿ ಸಮಾಜಮುಖಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ಉದ್ದೇಶ ಬಹುಶಃ ನಾನು ಹಿಂದೂ ಮನೆ, ಹಿಂದೂ ಸಂಸ್ಕೃತಿ ಎಂಬುದನ್ನು ಅನುಸರಿಸಲು ಸಾಧ್ಯವಾಗುವ ಮಟ್ಟಿಗೆ ಹೇಳಿದೆ. ನಾನೇನು ನೀವು ಇವತ್ತಿನಿಂದಲೇ ಬೆಳಿಗ್ಗೆ ಹೋಗಿ ನಾಳೆ ಬೆಳಿಗ್ಗಿನಿಂದ ಭಗವದ್ಗೀತೆಯನ್ನು ಬಿಡಿಸಿ ಕಂಠಪಾಠ ಮಾಡಬೇಕು ಅಂತ ಹೇಳಿದರೆ ಅದು ಆಗುವಂಥ ವಿಚಾರ ಅಲ್ಲ. ಆಗದನ್ನು ನಾವು ಹೇಳುವನು, ಆಗುವುದನ್ನು ಮೊದಲು ಮಾಡುವ. ಇವುಗಳನ್ನು ನಾನಿಷ್ಟು ಹೇಳಿದ್ದನ್ನು ಖಂಡಿತವಾಗಿ ಮಾಡುವುದು. ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗ್ಬೋದು, ಧ್ಯಾನವನ್ನು ಮಾಡ್ಬೋದು, ಇಂಥ ಅನುಷ್ಠಾನ ಕ್ರಮಗಳನ್ನು ರೂಢಿಸಿಕೊಡ್ಬೋದು, ಉತ್ಸವಗಳನ್ನು ಅರ್ಥಪೂರ್ಣವಾಗಿ ನೋಡ್ಬೋದು. ನಿಮಗೆ ಸಾಧ್ಯ ಆದರೆ ಉತ್ಸವಗಳ ಬಗ್ಗೆ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಅವುಗಳನ್ನೆಲ್ಲ ಲೇಖನ ರೂಪದಲ್ಲೋ ಡಾಕ್ಯುಮೆಂಟ್ ರೂಪದಲ್ಲಿ ಇಟ್ಟುಕೊಡ್ಬೋದು. ಇದೆಲ್ಲ ನೀವು ಧರ್ಮಕ್ಕೆ ಕೊಡುವ ಕೊಡುಗೆಗಳಾಗ್ತದೆ ಬಂಧುಗಳೇ. ಒಟ್ಟಿನಲ್ಲಿ ಸಂಘಟನೆ ಎಂಬುದು ದಾರಿದೀಪ ಆಗಬೇಕು ಸಮಾಜಕ್ಕೆ ಎಂದು ನಂಬಿರುವವನ ಯುವ ಭಾರತಿ ನಾನು ಏನು ಆಲೋಚನೆ ಮಾಡಿದ್ದೇನೋ ಅದನ್ನಿಲ್ಲಿ ನಡೆಸ್ತಾ ಉಂಟು. ಹಾಗಾಗಿ ಜಗದೀಶಣ್ಣನ ಕರೆ ಬಂದಾಗ ತಕ್ಷಣದ ಒಪ್ಪಿ ಬಂದದ್ದು ಅದೇ ಕಾರಣಕ್ಕೆ. ನನ್ನ ಮನೆಯ ಒಂದು ಸಮಾರಂಭದಲ್ಲಿದ್ದೆ ಬಂದೂರಲ್ಲಿ. ಆದರೂ ಅಲ್ಲಿ ಕಾರ್ಯಕ್ರಮಗಳಾಗುವಾಗ ನಾನು ಇಲ್ಲಿದ್ದೇನೆ. ಏಕಿದ್ದೇನೆ ಅಂತ ಹೇಳಿದರೆ ಇಂಥ ಚಟುವಟಿಕೆಯ ನನ್ನ ಕನಸು ಇದೇ ಆಗಬೇಕು. ಇದರಿಂದಲೇ ಉದ್ಧಾರ ಖಂಡಿತವಾಗಿ. ಮತ್ತು ಯಾವುದು ದೊಡ್ಡ ಇದಕ್ಕಿದ್ದಾಗ ಭೂಮಿಯ ಒಳಗಿಂದಲೋ ಕಡಲೊಳಗಿಂದ ಏನೋ ಎದ್ದು ಬಂದು ಭಾರತವನ್ನು ಉದ್ಧಾರ ಮಾಡುತ್ತಂಥ ಕಲ್ಪನೆ ಇಟ್ಟುಕೊಳ್ಳಿ, ಸಾಧ್ಯವೇ ಇಲ್ಲ, ಅಸಂಭವ. ಇಂಥದ್ರಿಂದಲೇ ಗಟ್ಟಿ ಆಗಬೇಕು. ಈಗಂತೂ ತುಳುನಾಡು ಮತ್ತು ಮಲಬಾರ ಸೀಮೆಯಲ್ಲಿ ಭಜನೆಯ ದೊಡ್ಡ ವಿಪ್ಲವವೇ ನಡೀತಾ ಇದೆ. ವಾರಕ್ಕೆ ಒಮ್ಮೆ ಭಜನೆ ಕೇಳದ ಊರಲ್ಲಿ ಆಗಾಗ ಭಜನೆ ಕೇಳ್ತಾ ಇದೆ. ಇದು ಒಳ್ಳೆಯ ಲಕ್ಷಣ. ಧರ್ಮ ಬೆಳೆಯುತ್ತದೆ, ಅತ್ಯಂತ ವಿಶ್ವಮಾನವ ಪ್ರಜ್ಞೆಯ ಧರ್ಮ ಸಾಕ್ಷಾತ್ಕಾರ ಕಾಣ್ತದೆ ಎನ್ನುವುದಕ್ಕೆ ಇದು ಅಡಿಪಾಯ. ಖಂಡಿತವಾಗಿಯೂ ಇದು ಒಳ್ಳೆಯ ಲಕ್ಷಣ. ಇದನ್ನು ಬೆಳೆಸಿಕೊಂಡು ಹೋಗೋಣ. ಯುವ ಭಾರತಿ ಭಾರತ ಭಾ ಅಂತ ಹೇಳಿದರೆ ಬೆಳಕು ಅಂತ ಅರ್ಥ ಸಂಸ್ಕೃತದಲ್ಲಿ. ರಥ ಅಂತ ಹೇಳಿದರೆ ರಥಿಸುವುದು ಅಂದರೆ ಆಡುವುದಂತ ಅರ್ಥ. ಬೆಳಕಿನ ಜೊತೆ ಆಟ, ಅ ಗೇಮ್ ವಿತ್ ಲೈಟ್, ಬೆಳಕಿನ ಜೊತೆ ಆಟ. ಬಹುಶಃ ಇವತ್ತು ಭಜನೆಯ ಮೂಲಕ 24 ಬೆಳಕಿನ ಜೊತೆ ಆಟವಾಡಿ ಬಂದ ಸಂಸ್ಥೆ ಯುವ ಭಾರತ. ಎಂಥ ಸಾರ್ಥಕ್ಕೆ ಒಂದು ಸಂಸ್ಥೆ ಮಾಡುವಂಥ ಗುರುತರವಾಗಿರುವ ಕೆಲಸ. ಹಾಗಾಗಿ ಯುವ ಭಾರತಕ್ಕೆ ಏನಾದರೂ ಕೆಲಸ ಆಗಬೇಕಿದ್ರೆ ಯುವ ಜನಾಂಗ ಭಾರತದಲ್ಲಿ ಜಾಗೃತರಾಗಬೇಕು. ಅಂತಹ ಯುವ ಜನಾಂಗವನ್ನು ಜಾಗೃತ ಮಾಡುವುದಕ್ಕೆ ಇಂತಹ ಯುವ ಭಾರತಿ ದೊಡ್ಡ ಪ್ರೇರಣೆ.